ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಿಸಿ ಜಿ ಜಗದೀಶ್ ಮಾತಾಡ್ತಾ ಇದ್ದೀನಿ. ಇವತ್ತು ಜಿಲ್ಲೆಯಲ್ಲಿ ಒಟ್ಟು 22 ಪ್ರಕರಣಗಳು ಕಂಡು ಬಂದಿದೆ. ಆ 22 ಪ್ರಕರಣಗಳಲ್ಲಿ 21 ಪ್ರಕರಣ ಮಹಾರಾಷ್ಟ್ರ ಮೂಲದ್ದು, ಮುಂಬೈ ಮೂಲದ್ದು, ಅಲ್ಲಿಂದ ಏನು ಜನ ಬಂದಿದ್ರು ಅವರಿಗೆ ಬಂದಂತಹದ್ದಾಗಿದೆ. ಒಂದು ಪ್ರಕರಣ ಸ್ಥಳೀಯ ಪ್ರಕರಣ ಆಗಿದೆ. ಆ ಸ್ಥಳೀಯ ಪ್ರಕರಣ ಈಗಾಗಲೇ ನಮಗೇನು ಒಬ್ಬರಿಗೆ ಲ್ಯಾಬ್ ಟೆಕ್ನಿಷಿಯನ್ಗೆ ಪಾಸಿಟಿವ್ ಬಂದಿತ್ತು. ಮೊನ್ನೆ ಅವ್ರ ಮಗುವಿಗೆ ಪಾಸಿಟಿವ್ ಬಂದಿತ್ತು. ಇವತ್ತು ಅವರ ಮನೆಯಲ್ಲಿರುವಂಥ 71 ವರ್ಷದ ವೃದ್ಧರಿಗೆ ಪಾಸಿಟಿವ್ ಬಂದಿದೆ. ಹಾಗಾಗಿ ಇದು ಸ್ಥಳೀಯ ಪ್ರಕರಣ ಆಗಿದೆ. ಈ 22 ಪ್ರಕರಣಗಳಲ್ಲಿ 13 ಜನ ಪುರುಷರು, 6 ಜನ ಮಹಿಳೆಯರು ಮತ್ತು 3 ಜನ ಮಕ್ಕಳಿಗೆ ಪಾಸಿಟಿವ್ ಇರೋದು ಕಂಡು ಬಂದಿದೆ. ಇನ್ನೊಂದು ಮುಖ್ಯ ವಿಷಯ ಅಂದರೆ, ನಿನ್ನೆವರೆಗೂ ನಾವು 658 ಜನರನ್ನ ಆಸ್ಪತ್ರೆಯಿಂದ ಹುಷಾರಾಗಿ ಡಿಸ್ಚಾರ್ಜ್ ಮಾಡಿದ್ದೀವಿ. ಇವತ್ತು ನಮಗೆ 56 ಪ್ರಕರಣಗಳು ನೆಗೆಟಿವ್ ಬಂದಿದೆ. ಈ 56 ಪ್ರಕರಣಗಳನ್ನ ಇವತ್ತು ಸಂಜೆ ಮತ್ತು ನಾಳೆ ಬೆಳಿಗ್ಗೆ ಒಳಗಾಗಿ ಡಿಸ್ಚಾರ್ಜ್ ಮಾಡ್ತೀವಿ. ಇದುವರೆಗೂ ನಾವು ಜಿಲ್ಲೆಯಲ್ಲಿ 702 ಜನರನ್ನ ನೆಗೆಟಿವ್ ಬಂದು ಡಿಸ್ಚಾರ್ಜ್ ಮಾಡಿದಂತಾಗುತ್ತೆ. ಉಳಿದಂಥವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಅವರಿಗೂ ಸಹ 7 ದಿನಗಳ ನಂತರ ಟೆಸ್ಟ್ ಮಾಡ್ತೀವಿ. ಅವರಿಗೆ ನೆಗೆಟಿವ್ ಬಂದ ತಕ್ಷಣ ಡಿಸ್ಚಾರ್ಜ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ.